ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಪುರಾಣ ಕಥೆಗಳಲ್ಲಿ ಬರುವ ದೇವತೆಗಳಾದ ಮಹಾಭಾರತದ ಆದಿ ಪರ್ವದಲ್ಲೂ ಉಲ್ಲೇಖವಾಗಿರುವ ಅಷ್ಟವಸುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ದಕ್ಷ ಪ್ರಜಾಪತಿಯ ಮಗಳಾದ ವಸು ಎಂಬಾಕೆಗೆ ಜನಿಸಿರುವ 8 ಜನ ಮಕ್ಕಳನ್ನು ಅಷ್ಟವಸುಗಳೆಂದು ಕರೆಯುತ್ತಾರೆ. ಆ ಅಷ್ಟವಸುಗಳಾದ ದರ, ಧ್ರುವ, ಸೋಮ, ಅಹ, ಅನಿಲ, ಅನಲ, ಪ್ರತ್ಯೂಷ ಹಾಗೂ ಪ್ರಭಾಸ ಎನ್ನುವ ಹೆಸರು ಅವರದಾಗಿತ್ತು. ದೇವತೆಗಳಾಗಿರುವ ಈ ಅಷ್ಟವಸುಗಳು ಮಾಡಿರುವಂತಹ ಒಂದು ತಪ್ಪಿನಿಂದಾಗಿ ಭೂಲೋಕದಲ್ಲಿ ಮಾನವ ಜನ್ಮ ಪಡೆದು ಬಂದಿರುವ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಒಂದು ಬಾರಿ ಈ ಅಷ್ಟವಸುಗಳು ತನ್ನ ಪತ್ನಿಯರ ಜೊತೆ ಭೂಲೋಕ ಸಂಚಾರ ಮಾಡುತ್ತಿದ್ದಾಗ ಹಿರಿಯ ವಸು ಧರನ ಪತ್ನಿಗೆ ವಶಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿದ್ದ ಕಾಮಧೇನುವಾದ ನಂದಿನಿ ಕಣ್ಣಿಗೆ ಬೀಳುತ್ತಾಳೆ. ಬೇಡಿದ್ದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಈಡೇರಿಸುವ ಆ ಕಾಮಧೇನು ನಂದಿನಿ ತನಗೆ ಬೇಕೆಂದು ಆಕೆ ಹಠ ಹಿಡಿಯುವಾಗ ಧರನು ತನ್ನ ಸಹೋದರರ ಜತೆ ಸೇರಿ ಆ ಕಾಮಧೇನುವನ್ನು ಅಪಹರಿಸಲು ಸಂಚು ಹೂಡುತ್ತಾನೆ. ಇದನ್ನು ದಿವ್ಯ ದೃಷ್ಟಿಯಿಂದ ನೋಡಿದ ವಶಿಷ್ಠ ಮಹರ್ಷಿಗಳು ಕಾಮಧೇನುವನ್ನು ಕದ್ದೊಯ್ಯಲು ಪ್ರಯತ್ನಿಸುತ್ತಿದ್ದ ವಸುಗಳಿಗೆ ಭೂಲೋಕದಲ್ಲಿ ಮಾನವರಾಗಿ ಜನಿಸಬೇಕೆಂದು ಶಾಪ ನೀಡುತ್ತಾರೆ. ಅಷ್ಟವಸುಗಳಿಗೆ ತನ್ನ ತಪ್ಪಿನ ಅರಿವಾಗಿ ವಶಿಷ್ಠರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾಗ ತಮ್ಮ ಶಾಪವನ್ನು ಹಿಂಪಡೆಯಲು ಸಾಧ್ಯವಾಗದ ಕಾರಣ ವಶಿಷ್ಠ ಮಹರ್ಷಿಗಳು ತಮ್ಮ ಶಾಪದಲ್ಲಿ ಬದಲಾವಣೆಯನ್ನು ಮಾಡುತ್ತಾರೆ. 8 ಜನ ವಸುಗಳು ಭೂಲೋಕದಲ್ಲಿ ಜನಿಸಿ ಎಲ್ಲರೂ ಕೂಡ ಜನಿಸಿದ ಕೂಡಲೇ ಮರಣ ಹೊಂದುತ್ತಾರೆ ಹಾಗೂ ಕಾಮಧೇನುವಿನ ಅಪಹರಣಕ್ಕೆ ಸಂಚು ರೂಪಿಸಿರುವ ಹಿರಿಯವನಾದ ಧರನು ಮಾತ್ರ ದೀರ್ಘಕಾಲದವರೆಗೂ ಭೂಲೋಕದಲ್ಲಿ ಜೀವಿಸಬೇಕೆಂದು ಶಾಪವನ್ನು ಬದಲಾವಣೆ ಮಾಡುತ್ತಾರೆ ಹಾಗೂ ಭೂಲೋಕದಲ್ಲಿ ಜನಿಸಿದ ಮೇಲೆ ಹೆಸರಾಂತ ವ್ಯಕ್ತಿಯಾಗಿ ಬಾಳುವಂತೆ ಶಾಪದ ಜೊತೆಗೆ ವರವೊಂದನ್ನು ಕೂಡ ನೀಡುತ್ತಾರೆ. ಆ ಕಾರಣದಿಂದಲೇ ಗಂಗೆ ಹಾಗೂ ಸಂತಾನುವಿನ 8ನೆಯ ಮಗುವಾಗಿ ಧರನು ಜನಿಸಿ ಭೀಷ್ಮ ಎನ್ನುವ ಹೆಸರನ್ನು ಪಡೆದು ಮಹಾಭಾರತದಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಮುಖ್ಯವಾದ ಪಾತ್ರವಾಗುತ್ತಾನೆ. ಭೀಷ್ಮನ ಜನನದ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.